ದಕ್ಷಿಣ ಕನ್ನಡ ಜಿಲ್ಲೆಯ ಸಮೀಪದ ರಾಜ್ಯಗಳಿಂದ ಗಡಿಭಾಗದ ಮೂಲಕ ಪ್ರವೇಶಿಸುವವರ ಮೇಲೆ ಹೆಚ್ಚಿನ ನಿಗಾವನ್ನು ವಹಿಸಲಾಗಿದೆ. ಅದರಲ್ಲೂ ಗಡಿನಾಡು ಕಾಸರಗೋಡು ಭಾಗದಿಂದ ಮಂಗಳೂರಿಗೆ ಬರುವವರ ಮೇಲೆ ಹೆಚ್ಚಿನ ನಿಗಾವನ್ನು ವಹಿಸಲಾಗಿದ್ದು ತಪಾಸಣೆಯನ್ನು ಬಿಗಿಗೊಳಿಸಲಾಗಿದೆ. ರೂಪಾಂತರಿ ಪ್ರಕರಣಗಳು ಹೆಚ್ಚುತ್ತಾ ಇರುವ ಹಿನ್ನೆಲೆಯಲ್ಲಿ ತಲಪಾಡಿ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆಯನ್ನು ತೀವ್ರಗೊಳಿಸಲಾಗಿದೆ ಎಂದು ಡಿಸಿಪಿ ಹರಿರಾಮ್ ಶಂಕರ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ವಿಶೇಷವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಆಗಮಿಸಲಿರುವಂತಹ ವಿದ್ಯಾರ್ಥಿಗಳೊಂದಿಗೆ ಬರುವ ಪೋಷಕರಿಗೆ ಯಾವುದೇ ರೀತಿಯಲ್ಲಿ ಅನಾನುಕೂಲವಾಗದಂತೆ ನಾವು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದೇವೆ. ಜುಲೈ 19, 22 ರಂದು ಪ್ರಾರಂಭವಾಗುವಂತಹ ಎಸ್ಎಸ್ಎಲ್ಸಿ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಮಕ್ಕಳೊಂದಿಗೆ ಬರುವ ಪೋಷಕರಿಗೆ ನಾವು ಚೆಕ್ ಪೋಸ್ಟ್ಗಳಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಕ್ರಮವನ್ನು ಕೈಗೊಳ್ಳುತ್ತೇವೆ. ನೆರೆಯ ರಾಜ್ಯಗಳಾದ ಕೇರಳ ಮತ್ತು ಮಹಾರಾಷ್ಟ್ರಗಳಲ್ಲಿ ಕೋವಿಡ್ ರೂಪಾಂತರ ಪ್ರಕರಣಗಳು ಪತ್ತೆಯಾಗಿದ್ದರಿಂದ ಕರ್ನಾಟಕಕ್ಕೆ ಪ್ರವೇಶಿಸುವ ಗಡಿಯಲ್ಲಿ ಕಠಿಣ ಷರತ್ತನ್ನು ವಿಧಿಸಲಾಗಿದೆ. ಹೀಗಾಗಿ ಚೆಕ್ ಪೋಸ್ಟ್ಗಳಲ್ಲಿ ಪೋಷಕರಿಗೆ RT-PCR ಪರೀಕ್ಷೆಗಳನ್ನು ನಡೆಸಿ ತಕ್ಷಣ ಜಿಲ್ಲೆ ಪ್ರವೇಶಕ್ಕೆ ಅವಕಾಶವನ್ನು ನೀಡಲಾಗುವುದು ಎಂದಿದ್ದಾರೆ. ಅಪರಾಧ ಮತ್ತು ಸಂಚಾರ ವಿಭಾಗದ ಡಿಸಿಪಿ BP ದಿನೇಶ್ ಕುಮಾರ್ ಉಪಸ್ಥಿತರಿದ್ದರು. ಕೊರೋನಾ ಕೇಸಸ್ ತುಂಬ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕೆ ಮತ್ತು ಸೆಕೆಂಡ್ ವೇವ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಕಂಟ್ರೋಲ್ ಆಗಿದೆ. ಮತ್ತು ಈಗಾಗಲೇ ಹೊಸದಾಗಿ ಕೆಲವೊಂದು ವೇರಿಯಂಟ್ಸು ಅದರಿಂದ ಬರುವಂಥ ಸಮಸ್ಯೆಗಳು ಎಲ್ಲರಿಗೂ ಗೊತ್ತಾಗಿರುತ್ತೆ. ಕೇರಳ ಹಾಗೂ ಮಹಾರಾಷ್ಟ್ರ ಸ್ಪೆಸಿಫಿಕ್ ಆಗಿ ಗಡಿಗಳನ್ನು ಆದಷ್ಟು ಟೈಟಾಗಿ ಚೆಕಿಂಗ್ ಮಾಡಿಸಿ ಮತ್ತು ಕೇಸಸ್ ಬೇರೆ ಸ್ಟೇಟ್ಗಳನ್ನು ಇಲ್ಲಿಗೆ ಹರಡುವುದಿಲ್ಲ ಅಂತ ಎನ್ಶೋರ್ ಮಾಡಲಿಕ್ಕೆ ಕೆಲವೊಂದು ಆದೇಶಗಳು ಕೊಟ್ಟಿದ್ದು, ಅದರ ಬೇಸಿಸಲ್ಲಿ DC ಮತ್ತು DHO ಮತ್ತು ನಮ್ಮ IG ಸರು ಮತ್ತು ನಮ್ಮ ಕಮಿಷನರೇಟ್ DCP ಡಿಸ್ಕಷನ್ ಮಾಡಿದ ಬೇಸಿಸಲ್ಲಿ ಕೆಲವೊಂದು ಡಿಸಿಷನ್ಸ್ ಮಾಡಿದ್ದೀವಿ. ಒಂದಿನದು 6 ಕಡೆ ಕೇರಳ ಕರ್ನಾಟಕ ಬಾರ್ಡರಲ್ಲಿ ನಮ್ಮದು ಮಂಗಳೂರು ಸಿಟಿ ವ್ಯಾಪ್ತಿಯಲ್ಲಿರುವಂಥ 6 ಕಡೆ ಕಂಬೈನ್ಡ್ ಚೆಕ್ ಪೋಸ್ಟ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಡಿಸಿಷನ್ ಆಗಿದೆ. ತಲಪಾಡಿಯಲ್ಲಿ ಆಲ್ರೆಡಿ ಇದೆ, ಅಲ್ಲಿ ಪೊಲೀಸ್ ಸ್ಟಾಫ್ ಇದ್ದಾರೆ, ಅದರ ಜೊತೆ ಮೆಡಿಕಲ್ ಸ್ಟಾಫ್ ಇದ್ದಾರೆ, ಸ್ವಾಬ್ ಟೆಸ್ಟಿಂಗ್ ಮಾಡಲಿಕ್ಕೆ, ಅದೇ ರೀತಿಯಲ್ಲಿ ವ್ಯಾಕ್ಸಿನೇಷನ್ ಆಗಿದೆ ಇಲ್ವಾ ಚೆಕ್ ಮಾಡಲಿಕ್ಕೆ. ಅದರ ಜೊತೆ ಇನ್ನೂ 5 ಪಾಯಿಂಟ್ಸ್ ನಾವು ಆ್ಯಡ್ ಮಾಡಿದ್ದೀವಿ. ಈಗ ತಲಪಾಡಿ ಜೊತೆ ನೆತ್ತಿಲ್ಪದವು, ನಾರಿಯ ಕ್ರಾಸು, ನಂದಾರ್ಪತ್ತು, ಮುದುಕೆರೆ ಕಟ್ಟೆ ಮತ್ತು ತೌಡುಗೊಲಿ, ಇದು ಉಳ್ಳಾಳ ಮತ್ತು ಕೊನಾದೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂಥ 6 ಒಳದಾರಿಗಳಿವೆ. ತಲಪಾಡಿ ಮೇನ್ ದಾರಿ ಇದೆ, ಇನ್ನು ಎಕ್ಸ್ಟ್ರಾ 5 ಒಳದಾರಿಗಳು, ಯಾವ ದಾರಿಗಳಲ್ಲಿ ನಮಗೆ ಕಾರು ಮತ್ತು ಬೈಕ್ಗಳಲ್ಲಿ ಬರಲಿಕ್ಕೆ ಆಗ್ತದೆ ಆ ದಾರಿಗಳನ್ನು ಕೂಡ ಅಲ್ಲಿ ಕೂಡ ನಾವು ಈಗಾಗಲೇ ಚೆಕ್ ಪೋಸ್ಟ್ಗಳು ಎಸ್ಟಾಬ್ಲಿಷ್ ಮಾಡಿದ್ದೀವಿ. 3 ಶಿಫ್ಟ್ಗಳಲ್ಲಿ ನಮ್ಮ ಸ್ಟಾಫ್ ಇರ್ತಾರೆ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ 6 ಚೆಕ್ ಪೋಸ್ಟ್ಗಳಲ್ಲಿ ಕನಿಷ್ಠ 4 ರಿಂದ 5 ಸ್ಟಾಫ್ ನಮ್ಮ ಪೊಲೀಸ್ ಸ್ಟಾಫ್ ಇರ್ತಾರೆ. ಪ್ರತಿ ಚೆಕ್ ಪೋಸ್ಟ್ಗೂ ಒಬ್ಬೊಬ್ಬರು ಸಬ್ ಇನ್ಸ್ಪೆಕ್ಟರ್ ಇನ್ಚಾರ್ಜ್ ಆಗಿ ನಾವು ನೇಮಕ ಮಾಡಿದ್ದೀವಿ.